ಚಿಕನ್ ಲಿವರ್ ಮತ್ತು ಗೀಝರ್ಡ್ ಸುಕ್ಕ ಮಾಡ್ತಿದ್ದೇನೆ. ಇದಕ್ಕಾಗಿ 2 kg ಚಿಕನ್ ಗೀಝರ್ಡ್ ಮತ್ತು ಲಿವರ್ ತಗೊಂಡಿದ್ದೇನೆ. ಎಲ್ಲ ಇದರಲ್ಲಿ ಒಟ್ಟಿಗೆ ಉಂಟು. ಆಮೇಲೆ ಇದಕ್ಕೆ ಬೇಕಾಗುವ ಸಾಮಗ್ರಿ: 2 ದೊಡ್ಡ ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನಷ್ಟು ಗರಂ ಮಸಾಲೆ, ಅರಿಶಿನ ಪುಡಿ, 1/4 ಸ್ಪೂನಷ್ಟು ಮೆಂತೆ ಮತ್ತು 3 ಕಾಯಿಮೆಣಸು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ತೆಂಗಿನ ತುರಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ ಮತ್ತು ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿ ತೆಗೆಯುವ. ಇವಾಗ ರೆಡಿ ಮಾಡುವ. ಈಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ. 2 ಟೇಬಲ್ ಸ್ಪೂನಷ್ಟು ಸಾಕು. ಕರಿಬೇವು, ಸ್ವಲ್ಪ ಮೆಂತೆ ಹಾಕ್ತಿದ್ದೇನೆ. ಸ್ವಲ್ಪ ಕರಿಬೇವು, ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಹಾಕಿದಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಎಣ್ಣೆಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಪಟ ಅಂತ ಹಾಕ್ತದೆ. ಅದಕ್ಕೋಸ್ಕರ ಈರುಳ್ಳಿ ಹಾಕಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಫ್ರೈ ಮಾಡುವ. ಅದಕ್ಕೆ 1-2 ಕಾಯಿಮೆಣಸು ಹಾಕ್ತಿದ್ದೀನಿ. ಹಾಗೆ ಈರುಳ್ಳಿ ಬೇಗ ಸ್ಮ್ಯಾಶ್ ಆಗಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕಬೇಕು. ಸ್ವಲ್ಪ ಬಾಡಬೇಕು, ತುಂಬ ಬಾಡೋದು ಬೇಡ, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇದಕ್ಕೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಹಾಗೆಯೇ ಟೊಮೆಟೊ ಹಾಕಿಬಿಡುವ. ಇವಾಗ ಗೀಝರ್ಡ್ ಹಾಕ್ತಿದ್ದೀನಿ. ಸ್ವಲ್ಪ ಫ್ರೈ ಮಾಡುವ. ಮಸಾಲೆ ಒಟ್ಟಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು.
ಚೆನ್ನಾಗಿ ಬೇಯಲಿ, ಮುಚ್ಚಿಡುವ. ಇವಾಗ ನೋಡಿ, ನಾನು ಒಂಚೂರು ನೀರು ಹಾಕಲಿಲ್ಲ, ಆದ್ರೂ ನೀರು ಬಿಟ್ಟಿದೆ. ಗೀಝರ್ ಲಿವರ್ ಮತ್ತು ಗೀಝರ್ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾವು ಅರ್ಧಿಟ್ಟ ಮಸಾಲೆಯನ್ನು ಹಾಕುವ. ಇದರಲ್ಲಿ ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು 3 ಚಮಚ ಮೆಣಸಿನ ಹುಡಿ, ಕೊತ್ತಂಬರಿ ಹಾಕಿದ್ದೇನೆ, ಕೊತ್ತಂಬರಿ ಹುಡಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡದ್ದು ನಾನು. ಇದು ಹೀಗೆ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ತೆಂಗಿನಕಾಯಿ ಜೊತೆಗೇನೆ ಎಲ್ಲ ಹಾಕಿಟ್ಟಿದ್ರು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಖಾರ ತಿನ್ನೋದು ಕಡಿಮೆ, ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ. ನಿಮಗೆ ಬೇಕಿದ್ದರೆ ನೀವು ಮೆಣಸಿನ ಹುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಪೆಪ್ಪರ್ ಪುಡಿನೂ ಹಾಕ್ಕೊಳ್ಬೋದು, ಒಳ್ಳೆಯದಾಗುತ್ತೆ. ಪೆಪ್ಪರ್ ಪುಡಿ ಹಾಕಿದರೆ ಟೇಸ್ಟ್ ಆಗುತ್ತೆ. ನಾನು ಹಾಕಲಿಲ್ಲ, ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋದು. ಸ್ವಲ್ಪ ಮಸಾಲೆ ವಾಸನೆ ಹೋಗಲಿ. ಸ್ವಲ್ಪ ಮಸಾಲೆ ವಾಸನೆ ಎಲ್ಲ ಹೋಗಿ ಹೀಗೆ ನಾವು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರುವ. ತಳ ಹಿಡಿಬಾರ್ದು, ತಳ ಹಿಡಿಯೋದಿಲ್ಲ. ಸ್ವಲ್ಪ ನೀರುಂಟು, ಹೀಗೆ ಬೇಯ್ತಾ ಇರಲಿ. ಸ್ವಲ್ಪ ಮುಚ್ಚಳ ಮುಚ್ಚುವುದು ಬೇಡ. ಗೀಝರ್ಡ್ ಸುಕ್ಕ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ ಕಲರೆಲ್ಲ. ಈಗ ಸರ್ವ್ ಮಾಡುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡುವ. ಗ್ಯಾಸ್ ಆಫ್ ಮಾಡ್ಕೊಳ್ತಿದ್ದೇನೆ. ಈಗ ಸರ್ವ್ ಮಾಡುವ. ಲಿವರ್ ಗೀಝರ್ಡ್ ಸುಕ್ಕ ರೆಡಿ ಟು ಈಟ್.